ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿತ್ರೋಡಿ ಪಾಪನಾಶಿನಿ ನದಿಗೆ ಹಂದಿ ಸಾಕಾಣಿಕೆ ಘಟಕದ ನೀರನ್ನು ಸ್ವಚ್ಛಗೊಳಿಸದೆ ನೇರವಾಗಿ ನದಿಗೆ ಬಿಡಲಾಗ್ತಾ ಇದೆ ಎಂಬ ಸಾರ್ವಜನಿಕರ ಆರೋಪದ ಹಿನ್ನೆಲೆ ನಮ್ಮ ಕುಡ್ಲ ವಾಹಿನಿ ಈ ಬಗ್ಗೆ ಬಿತ್ತರಿಸಿದ ವರದಿಯ ಹಿನ್ನೆಲೆ ಉದ್ಯಾವರ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರು ಮತ್ತು ಆ ಭಾಗದ ಸದಸ್ಯರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಂದಿ ಸಾಕಾಣಿಕೆ ಘಟಕದ ಕಲುಷಿತ ನೀರನ್ನ ನೇರವಾಗಿ ನದಿಗೆ ಬಿಡ್ತಾ ಇರುವುದನ್ನ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಕಣ್ಣಾರೆ ಕಂಡ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಹಂದಿ ಸಾಕಾಣಿಕೆ ಘಟಕದ ಮಾಲಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉದ್ಯಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತನಾಡಿ ಹಂದಿ ಸಾಕಾಣಿಕೆ ಘಟಕದ ಬಗ್ಗೆ ಯಾವುದೇ ತಕರಾರಿಲ್ಲ, ಆದರೆ ಸ್ವಚ್ಛಗೊಳಿಸಿದ ನೀರನ್ನ ನೇರವಾಗಿ ನದಿಗೆ ಬಿಡುವುದು ಕಾನೂನು ಬಾಹಿರ. ಮುಂದಿನ ದಿನಗಳಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿಕೊಂಡು ನೀರನ್ನ ಸಂಸ್ಕರಿಸಿ ಸ್ವಚ್ಛಗೊಳಿಸಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಲಾಗಿದೆ ಎಂದರು. ಅವರಿಗೆ ಕೂಡ ಹೇಳಿದ್ದೇವೆ ಒಂದು ಸೋಫಿಟ್ ಇಂಗುಗುಂಡಿ ತರ ಮಾಡಿ ಅಂತ. ಅದಕ್ಕೆ ಮನವರಿಕೆ ಮಾಡಿದ ಮೇಲೆ ಅವರು ಆಯ್ತಂತ ಒಪ್ಪಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮ ನಾವು ತಗೊಳ್ತೇವೆ ಅಂತ ಹೇಳಿದ್ದಾರೆ. ಎಂತ ನೀವು ಇಂಗುಗುಂಡಿ ಮಾಡಿ ಅಂತ ಹೇಳಿದ್ದೇವೆ. ಮತ್ತೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದು ನೀರು ಬಿಡಬೇಡಿ, ಮತ್ತೆ ಕ್ಲೀನ್ ಮಾಡಿದ್ದೆಲ್ಲ ಬಿಡ್ಬೋದು ಅಷ್ಟೇ. ಮತ್ತೆ ನೇರವಾಗಿ ಇದು ಕಲುಷಿತ ನೀರೆಲ್ಲ ಬಿಡಲಿಕ್ಕಿಲ್ಲ, ಬಿಡಬಾರ್ದು. ಅದೇ ಹೇಳಿದ್ದೇವೆ ಇಂಗುಗುಂಡಿಯದ್ದು ನಾವೊಂದು ಕ್ರಮ. ಮತ್ತೆ ಅವರಿಗೆ ಹೇಳಿದ್ದೇವೆ ಇನ್ನು ಹೀಗೆಲ್ಲ ಮಾಡಬಾರ್ದು, ಮಾಡಿದರೆ ನಾವು ಕೂಡ ಒಂದೇನಾದರೂ ಇವರ ಮೇಲೆ ಕ್ರಮ ಕೈಗೊಳ್ತೇವೆ ಅಷ್ಟೇ. ಹಂದಿ ಸಾಕಾಣಿಕೆ ಘಟಕದ ಸಂಬಂಧಪಟ್ಟವರು ಮಾತನಾಡಿ ಗ್ರಾಮ ಪಂಚಾಯತ್ ನೀಡಿದ ಸೂಚನೆಯನ್ನ ಪಾಲಿಸುತ್ತೇವೆ, ಪಿಟ್ ನಿರ್ಮಾಣ ಮಾಡಿ ಸ್ವಚ್ಛಗೊಳಿಸಿ ನೀರನ್ನ ವಿಲೇವಾರಿ ಮಾಡಲಾಗುವುದು ಎಂದು ತಿಳಿಸಿದರು. ನೇರವಾಗಿ ನದಿಗೆ ನೀರು ಬಿಡಲಿಕ್ಕೆ ಇಲ್ಲ, ಅಂದರೆ ವೇಸ್ಟ್. ಆ್ಯಕ್ಚುಲಿ ಇದೊಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ನಾವು ವೈಜ್ಞಾನಿಕವಾಗಿ ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ. ನಮ್ಮಿಂದ ಎಷ್ಟಾಗ್ತಾರೆ ಆ ಸ್ವಚ್ಛ ಮುಂದಿನ ದಿನಗಳಲ್ಲಿ ಸ್ವಚ್ಛ ಭಾರತ್ ಅಂತ ಉಂಟು, ಅದಕ್ಕೆ ಏನು ಬೇಕು ವ್ಯವಸ್ಥೆ ಉಂಟು ಅಷ್ಟು ನಾವು ಮಾಡ್ತೇವೆ, ನಮ್ಮ ಸಹಕಾರ ಇದೆ. ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳು ಮರುಕಳಿಸಿದ್ರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಹಂದಿ ಸಾಕಾಣಿಕೆ ಘಟಕಗಳಿಗೆ ಪಂಚಾಯತ್ ಅಧಿಕಾರಿಗಳು ಖಡಕ್ ಸೂಚನೆ ನೀಡಿದರು. ನಮ್ಮ ಕುಡ್ಲ ವಾಹಿನಿಗೆ ವರದಿಗೆ ಸ್ಪಂದಿಸಿದಂತಹ ಉದ್ಯಾವರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಸದಸ್ಯರಿಗೆ ನಮ್ಮ ವಾಹಿನಿಯ ಪರವಾಗಿ ಕೃತಜ್ಞತೆಗಳು.